ಈಗ ತಾನೇ ತಾವೆಲ್ಲರೂ ಕೂಡ ಘೋಷಣೆ ಮಾಡ್ತಾ ಇದ್ರಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಆದಿಗುರು ರೇಣುಕಾಚಾರ್ಯರು ಈ ಮಾತುಗಳನ್ನು ನಮ್ಗೆ ಕೊಟ್ಟಿರೋದು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಲ್ಲೇ ವಿಶ್ವಕ್ಕೆ ಶಾಂತಿ. ಹಂಗೆ ಯೋಚನೆ ಮಾಡಿ, ಅವ್ರು ಎಷ್ಟು ಯೋಚನೆಯನ್ನು ಮಾಡಿ ಇದನ್ನು ಹೇಳಿರ್ಬೋದು. ನಾವು ಯಾವುದೋ ಒಂದು ಘೋಷಣೆ ಅಂತ ತಿಳ್ಕೊಳ್ತೀವಿ, ಹೇಳ್ತೀವಿ. ಯೋಚನೆ ಮಾಡೋದು. ಅವರು ಮನುಷ್ಯ ಧರ್ಮಕ್ಕೆ ಜಯವಾಗಲಿ ಅನ್ನಲಿಲ್ಲ, ಮಾನವ ಧರ್ಮಕ್ಕೆ ಜಯವಾಗಲಿ. ವ್ಯತ್ಯಾಸ ಇದೆ. ನಾವು ಯಾರೂ ಕೂಡ ಅರ್ಜಿ ಕೊಟ್ಟು ಹುಟ್ಟಿಲ್ಲ. ಹುಟ್ಟಿನಲ್ಲಿ ಸಮಾನ ಇದೆ, ಸಾವನಲ್ಲೂ ಕೂಡ ಸಮಾನ ಇದೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಬದುಕು ಪ್ರಸ್ತುತ. ಎಲ್ಲರೂ ಮನುಷ್ಯರಾಗಿ ಹುಟ್ಟಿರ್ತೀವಿ. ಕೆಲವರು ತಮ್ಮ ಆತ್ಮಶುದ್ಧಿಯಿಂದ, ನಡೆನುಡಿ ಶುದ್ಧಿಯಿಂದ ಮನುಷ್ಯರಾಗಿ ಮಾನವರಾಗ್ತಾರೆ. ಮನುಷ್ಯ ಮತ್ತು ಮಾನವನಿರುವಂತಹ ವ್ಯತ್ಯಾಸ ಇಷ್ಟೇ. ಕಾಮ, ಕ್ರೋಧ, ಮದ, ಮತ್ಸರಗಳಿಂದ ಸಂಕೋಲೆಯಲ್ಲಿ ಸಿಕ್ಕವನು ಮನುಷ್ಯ. ಕಾಮ, ಕ್ರೋಧ, ಮದ, ಮತ್ಸರಗಳ ಸಂಕೋಲೆಯಿಂದ ಬಿಡುಗಡೆಗೊಂಡು ಸತ್ಯ, ಧರ್ಮ, ನ್ಯಾಯ, ನೀತಿ, ಪ್ರೀತಿ, ವಿಶ್ವಾಸದ ಸಂಕೋಲೆಯಲ್ಲಿ ಸಿಕ್ಕವನೇ ಮಾನವ. ಈ ಪಯಣ ಮನುಷ್ಯನಿಂದ ಮಾನವನಿಗಾಗಬೇಕಾದ್ರೆ ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನ ಬಹಳ ಅವಶ್ಯಕತೆ. ಯಾರು ಗುರುವಿನಲ್ಲಿ ಭಕ್ತಿ ಇಡ್ತಾರೋ ಅದು ಇವರಿಗೆ ಪ್ರಾಪ್ತಿ ಆಗ್ತದೆ. ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಉತ್ಕೃಷ್ಟವಾಗಿರುವಂತಹ ಒಂದು ಪ್ರೀತಿ. ಉತ್ಕೃಷ್ಟವಾದಂತಹ ಪ್ರೀತಿ ಅಂದ್ರೆ ಏನು? ಕರಾರರಹಿತವಾಗಿರುವಂತಹ ಪ್ರೀತಿ, ಅನ್ಕಂಡೀಷನಲ್ ಲವ್. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಗೆ ಅದನ್ನು ಕೊಡು, ಇದನ್ನು ಕೊಡು, ಐಶ್ವರ್ಯ ಕೊಡು, ಸ್ಥಾನ ಕೊಡು, ಮಾನ ಕೊಡು. ಭಗವಂತನ ಹತ್ರ ನಾವು ಯಾವುದು ಬೇಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವನ ಆಶೀರ್ವಾದ ಎಲ್ಲರಿಗೂ ಇರ್ತದೆ. ಒಂದು ಮಾತಿದೆ, ಜೋಯಿ ಇಚ್ಛಾ ಕರಿ ನಹಿ ಹರಿ ಪ್ರಸಾದ ಕೂಬ ದುರ್ಲಭ ನಹಿ. ಅಂದ್ರೆ ಏನು ಇಚ್ಛೆಯನ್ನು ಮಾಡದಿದ್ರೂ ಕೂಡ ದೇವರ ಆಶೀರ್ವಾದ ಏನು ಕಡಿಮೆ ಇಲ್ಲ. ಆದ್ರಿಂದ ಗುರುವಿನಲ್ಲಿ ನಮ್ಮ ಸಮರ್ಪಣೆ ಭಾವನೆಯಿಂದ ಮಾಡಿದ್ರೆ ಆಶೀರ್ವಾದ ಸಿಕ್ಕೇ ಸಿಗ್ತದೆ. ಸಮರ್ಪಣಾ ಭಾವನೆ ಅಂದ್ರೆ ಗುರುವಿನಲ್ಲಿ ಸಂಪೂರ್ಣ ಸಮರ್ಪಣೆ ಅಂದ್ರೆ ಕರಗಿ ಹೋಗುವುದು. ಕೇವಲ ಕರಗೋದಲ್ಲ, ಕರಗಿ ಲೀನ್ ಆಗುವುದು. ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂತ ಇಂಗ್ಲಿಷ್ನಲ್ಲಿ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದು ಬದುಕಿನ ಒಂದು ಹಂತದಲ್ಲಿ ನಮ್ಮಷ್ಟಕ್ಕೆ ನಾವು ತೊಡಗಿಸ್ತೀವಿ. ನಾವು ಯಾರು ಕೂಡ ನಮ್ಮ ಕರ್ತವ್ಯ, ನಮ್ಮ ಕರ್ಮವನ್ನು, ನಮ್ಮ ಕಾಯಕವನ್ನು ಬಿಟ್ಟು ಮಾಡುವಂತ ಹೇಳುದಿಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಏನು ಹೇಳಿದ್ದಾರೆ, ಹಂಗೆ ಕಾಯಕವೇ ಕೈಲಾಸ, ಬದುಕುವ ದಾರಿಯನ್ನು ತೋರಿಸಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಬದುಕಿಗೆ ಒಂದು ದಿಕ್ಕಸೂಚಿಯನ್ನು ತೋರಿಸ್ತದೆ. ಅಂತ ಒಂದು ಸಂಸ್ಕಾರ, ಅಂತ ಒಂದು ಸಂಸ್ಕೃತಿಯಾಗಿ ಸಮಾಜ, ಎಲ್ಲರಿಗೂ ಮಾದರಿಯಾಗಿರುವಂತಹ ಒಂದು ಸಮಾಜ, ಎಲ್ಲರನ್ನು ಒಳಗೊಂಡಂತಹ ಒಂದು ಸಮಾಜ, ಎಲ್ಲರನ್ನು ಒಪ್ಪಿಕೊಳ್ಳುವಂತಹ ಸಮಾಜ, ಎಲ್ಲರನ್ನು ಅಪ್ಕೊಳ್ಳುವಂತಹ ಸಮಾಜ, ಇದು ಹೃದಯವಂತಿಕೆ ಸಮಾಜ.